ಕುಡ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಡು 2010 ಮೇ 22 ತಾರೀಕಿಗೆ ಕಾಂಡೆ ಪುಲ್ಯಕರಗ್ ಏರ್ ಇಂಡಿಯಾ ವಿಮಾನ ರನ್ವೇರ್ದು ಚಾರ್ದು ತಿತ್ತುಬೂರ್ದು ಸಂಭವಿಸಾಯಿನ ಮಹಾದುರಂತಗ್ 10 ವರ್ಷ ಆಂಡ್ ದೇಶದ ನಾಗರಿಕ ವಿಮಾನಯಾನ ರಂಗೋಡೆ ಇಂದೊಂಜಿ ಮದಪಂದಿನ ದುರಂತ. Establish on ILS. Report 5 DME. Roger 5 DME. Express India 812 cleared to land runway 24. Winds calm. Roger, cleared to land. ವಿಮಾನ ದುರಂತಡು ಮರಣ ಪಡೆಯಿನಕ್ಲೆಗ್ ವಾರ್ಷಿಕ ಸಂಸ್ಮರಣೆ ಕಾರ್ಯಕ್ರಮನ ಕೂಡೂರು ತಣ್ಣೀರುಬಾವಿ ತಾದಿಡುಪ್ಪುನ ಸ್ಮಾರಕ ಜಾಗಿಡು ಶುಕ್ರವಾರ ನಡಪಾಯಿರು. ವಿಮಾನ ನಿಲ್ದಾಣದ ನಿರ್ದೇಶಕರು ಶ್ರೀ ವಿ ರಾವ್, ಸಂಸದರು ಬಿಜೆಪಿ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ, ಜಿಲ್ಲಾಧಿಕಾರಿ ಸಿಂಧು ರೂಪೇಶ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಜೊತೆ ಮಹಾಪ್ರಬಂಧಕರು ಅಜಯ್ ಇಂದ್ರನ್, ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್, ಡಿಸಿಪಿ ಲಕ್ಷ್ಮೀ ಗಣೇಶ್ ಇಂಚಿತೆ ಪ್ರಮುಖರು ಪಾಲ್ಪಡೆದು ಶ್ರದ್ಧಾಂಜಲಿ ಅರ್ಪಿಸಿದರು. ಮೇಡಮ್ ಮುಂದೆ ಬನ್ನಿ. ಫೋಟೋ ತೆಗಿಲ್ಲ ಟೈಮ್ ಆಗಿದೆ.